ತುಳು ಚಿತ್ರರಂಗ ಇದೀಗ ನಿಂತ ನೀರಲ್ಲ. ಬರೀ ತುಳುವರು ಮಾತ್ರವಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲಿರೋ ಚಿತ್ರ ಪ್ರೇಮಿಗಳು ಇದೀಗ ತುಳು ಚಿತ್ರವನ್ನು ವೀಕ್ಷಿಸುತ್ತಿದ್ದು, ಕೆಲವು ಅಭಿಮಾನಿಗಳು ಕುಡ್ಲಕ್ಕೆ ಭೇಟಿ ನೀಡಿ ತುಳು ಚಿತ್ರವನ್ನು ವೀಕ್ಷಿಸುವವರೂ ಇದ್ದಾರೆ. ಇದೇ ಜನವರಿ 10ರಂದು ತುಳುನಾಡಿನಾದ್ಯಂತ ಏಕಕಾಲದಲ್ಲಿ ತೆರೆಕಂಡ ರಡ್ಡಿ ಎಕ್ರೆ ಕೋಸ್ಟಲ್ ಅಂಗಳದಲ್ಲಿ ಸಾಕಸ್ ಸದ್ದು ಮಾಡ್ತಿದೆ. ಈ ವಿಚಾರ ತಿಳಿದ ವಿದೇಶಿ ಚಿತ್ರ ಪ್ರೇಮಿಯೊಬ್ಬರು ಚಿತ್ರವನ್ನು ವೀಕ್ಷಿಸಲು ಮಂಗಳೂರಿನ ಬಿಗ್ ಸಿನಿಮಾಗೆ ಬಂದಿದ್ದಾರೆ. ಭಾರತ ಪ್ರವಾಸದಲ್ಲಿರೋ ಇವರು ಮಂಗಳೂರಿಗೆ ಆಗಮಿಸಿದ್ರು. ರಡ್ಡಿ ಎಕ್ರೆ ತುಳು ಚಿತ್ರ ರಿಲೀಸ್ ಆಗಿರೋ ವಿಚಾರ ತಿಳಿದು ಬಿಗ್ ಸಿನಿಮಾದ ಬಳಿಗೆ ಬಂದಿದ್ದಾರೆ. ಅದಾಗ್ಲೇ ರಾತ್ರಿ 9:50 ಆಗಿತ್ತು. ಹಾಗೆ ರಡ್ಡಿ ಎಕ್ರೆ ಚಿತ್ರತಂಡದ ಸದಸ್ಯರು ಅಲ್ಲೇ ಇದ್ರು. ಇವರ ಬಳಿಗೆ ಬಂದ ವಿದೇಶಿ ಸಿನಿ ಪ್ರೇಮಿ ಚಿತ್ರದ ಬಗ್ಗೆ ವಿಚಾರಿಸಿದ್ರು. ವಿದೇಶಿಗರೇ ನಮ್ಮ ಸಿನಿಮಾವನ್ನು ಹುಡುಕಿಕೊಂಡು ಬಂದು ಕೇಳುವಾಗ ಇಲ್ಲ ಅನ್ನೋದುಂಟ. ಚಿತ್ರತಂಡವೇ ಕರೆದುಕೊಂಡು ಹೋಗಿ ಇವರಿಗೆ ಚಿತ್ರವನ್ನು ತೋರಿಸಿದ್ದಾರೆ. ಚಿತ್ರವನ್ನು ಸಖತ್ ಎಂಜಾಯ್ ಮಾಡಿದ ಇವರು ಅರವಿಂದ ಬೋಳಾರ್ ಎಂಟ್ರಿ ಸೀನ್ ಸೇರಿದಂತೆ ಒಂದಿಷ್ಟು ದೃಶ್ಯಗಳು ಬಂದಾಗ ವಿಜುಲ್ ಹೊಡೆದು ಸಂಭ್ರಮಿಸಿದ್ದಾರೆ. ಆತನಿಗೆ ತುಳು ಗೊತ್ತಿದ್ಯಾ, ಅದೇಗೆ ಸಂಭ್ರಮಿಸಿದ ಎಂದು ನೀವು ಕೇಳಬಹುದು. ಇವೆಲ್ಲದಕ್ಕೂ ಉತ್ತರ ಮುಂದಿದೆ ನೋಡಿ. ರಡ್ಡಿ ಎಕ್ರೆಗೆ ಇಂಗ್ಲಿಷ್ ಸಬ್ ಟೈಟಲ್ ಇರೋದ್ರಿಂದ ತುಳುವೇತರರಿಗೂ ಅರ್ಥವಾಗುತ್ತೆ. ಅದೇ ರೀತಿ ಬೌಲರ್ ಸೇರಿದಂತೆ ಹಾಸ್ಯ ದಿಗ್ಗಜರ ಮ್ಯಾನರಿಸಮ್ಮೆ ಹೊಟ್ಟೆ ಹುಣ್ಣಾಗಿಸುತ್ತೆ. ಅಷ್ಟೇ ಅಲ್ಲದೆ ಇವರು ಅವರ ದೇಶದಲ್ಲಿ ಅದೆಷ್ಟೋ ತುಳು ಚಿತ್ರಗಳನ್ನು ಆನ್ಲೈನ್ ನಲ್ಲಿ ವೀಕ್ಷಿಸಿದ್ದಾರಂತೆ. ಹಾಗೆ ಕಳೆದ ಬಾರಿ ಒಂದೆರಡು ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಸಂಭ್ರಮಿಸಿದ್ದಾರಂತೆ. ಹೀಗಾಗಿ ತುಳು ಚಿತ್ರದ ಬಗ್ಗೆ ಆಸಕ್ತಿ ಉಳ್ಳ ಇವರು ರಡ್ಡಿ ಎಕ್ರೆಯನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. I'm in India. I'm in Mangalore. I watched 2 acres. You watched 2 acres. Good movie. Yes. You see? ಭಾರತ ಪ್ರವಾಸದಲ್ಲಿರೋ ವಿದೇಶಿ ಪ್ರಜೆಯೇ ನಮ್ಮ ತುಳು ಚಿತ್ರವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಾಗ ತುಳುವರಾದ ನಾವೆಲ್ಲರೂ ರಡ್ಡಿ ಎಕ್ರೆಯನ್ನು ನೋಡಿಲ್ಲ ಅಂದ್ರೆ ಹೇಗೆ? ಅದೇ ರೀತಿ ಇದೇ ವಾರ ಬೆಂಗಳೂರಿನಲ್ಲಿ ಚಿತ್ರ ರಿಲೀಸ್ ಆಗಿದ್ದು, ತುಳು ಭಾಷೆಯನ್ನು ಪ್ರೋತ್ಸಾಹಿಸೋ, ತುಳು ಚಿತ್ರಗಳಿಗೆ ಬೆಂಬಲಿಸೋ ಅದೆಷ್ಟೋ ವೀಕ್ಷಕರು ರಡ್ಡಿ ಎಕ್ರೆಯನ್ನು ನೋಡದೇ ಇರ್ತಾರ. ಪ್ರತಿಯೊಬ್ಬರು ಚಿತ್ರವನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟುವವರೇ ಇಲ್ಲ. ಏಕೆಂದರೆ ಒಂದೊಳ್ಳೆ ಸಿನಿಮಾ ಬಂದಾಗ ಕರ್ನಾಟಕದ ಮಂದಿ ಯಾವತ್ತೂ ಕೈ ಬಿಟ್ಟಿಲ್ಲ, ಹಾಗೆ ಬಿಡೋದೂ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.